ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಈ ಬಾರಿಯೂ ಕುಂದಾಪುರದ ಶಾಸಕರಾದ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಆದರೆ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ, ನನ್ನದು ಏನಿದ್ರೂ ಮೌನ ವೃತ್ತ ಎಂದು ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಆಸೆಯೇ ದುಃಖಕ್ಕೆ ಕಾರಣ ಎಂದು ಬುದ್ಧ ಹೇಳಿದ್ದಾನೆ. ನಾನು ಬರುವಾಗ ಏನನ್ನೂ ತಂದಿಲ್ಲ, ನಾನು ಹೋಗುವಾಗ ಬರೀ ಕೈಯಲ್ಲಿ ಹೋಗುವವನು ಎಂದು ಅಲೆಕ್ಸಾಂಡರ್ ಕತೆ ಹೇಳಿದ ಹಾಲಾಡಿ ಶ್ರೀನಿವಾಸ ಶೆಟ್ಟಿ, ನನ್ನ ಪರವಾಗಿ ಪ್ರತಿಭಟನೆ ಮಾಡುವುದು ಧರ್ಮವಲ್ಲ, ಸಮಾಜದ ಒಳಿತಿಗಾಗಿ ಮಾತ್ರ ಪ್ರತಿಭಟನೆ ಮಾಡಬೇಕು, ಸರ್ಕಾರದ ದುರಾಡಳಿತ ಇದ್ದಾಗ ಮಾತ್ರ ಪ್ರತಿಭಟನೆ ಮಾಡಬೇಕು, ಮಂತ್ರಿ ಸ್ಥಾನಕ್ಕಾಗಿ ಪ್ರತಿಭಟಿಸುವುದು ಗೌರವ ಲಕ್ಷಣ ಅಲ್ಲವೆಂದ ಅವರು, ನನ್ನ ಪರವಾಗಿ ಪ್ರತಿಭಟನೆ ಮಾಡಿದರೆ ನಾನು ಸಂತೋಷ ಪಡಲ್ಲ, ಪ್ರತಿಭಟನೆ ಏನಿದ್ರೂ ಮತದಲ್ಲಿ ತೋರಿಸಬೇಕು. ಇವತ್ತು ನಾನು ಯಾವುದೇ ಪ್ರತಿಕ್ರಿಯೆ ನೀಡಲ್ಲ, ಮುಂದಿನ ನಿರ್ಧಾರಗಳನ್ನು ಪರಮಾತ್ಮನೇ ಬಲ್ಲ. ಒಂದು ಬಾರಿ ನನ್ನನ್ನು ಪ್ರಮೋಷನ್ಗೆ ಕರೆದು ಡಿಮೋಷನ್ ಮಾಡಿದ್ರು ಎಂದು ಮಾರ್ಮಿಕವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಂದು ಏನು ಪ್ರತಿಕ್ರಿಯೆಗಳಿಲ್ಲ. ಈಗ ನಿಮ್ಮ ಸ್ವಾಮಿಗಳು ಮೌನಾಚರಣೆ ಮಾಡ್ತಾರಲ್ಲ, ಹಾಗೆ ನಂದು ಈಗ ಏನಿದ್ದ ಮೌನ ಈಗ ಮೊನ್ನೆ ಎಲ್ಲ ಸರ್ಕಾರ ಕೊಟ್ಟಿದ್ದೀರಿ, ನೀವು ಹಾಕಿ ತಪ್ಪದೆ ನನ್ನ ಅಭಿಪ್ರಾಯಗಳನ್ನು ಹಾಕಿದ್ದೀರಿ. ಅದಕ್ಕೆ ನಿಮಗೆ ಒಂದು ಸಂತೋಷವನ್ನು ಹೇಳ್ತದೆ. ಒಳ್ಳೆ ರೀತಿಯ ಒಂದು ಇದನ್ನು ಏನು ಬದಲಾವಣೆ ಮಾಡದೆ ಹಾಕಿದ್ದೀರಿ, ಅದ್ರ ಬಗ್ಗೆ ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತೇನೆ. ನಾನು ಹೇಳಿದ್ದೇನೆ ನಿಮ್ಮ ಲೋಕಲ್ ಗೌತಮ ಬುದ್ಧ ಹೇಳಿದಾಗೆ ಆಸೆಯ ದುಃಖ ಕಾರಣ ಇರಬಾರ್ದು, ಹಾಗೆ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಬರುವಾಗ ಏನೇನು ತಂದಿದ್ವಿ ಹಾಗೆ ಹೇಳಿದ್ದೇನಲ್ಲ. ಹೋಗುವಾಗ ನಗಾಡ್ತಾ ಹೋಗ್ತೇನೆ, ಹೋಗುವಾಗ ಬರೀ ಕೈಯೆಲ್ಲ ಹೋಗ್ಬೇಕು. ನಿಮ್ಗೆ ಇದು ರೋಮ್ ಚಕ್ರವರ್ತಿ ಅಂತ ಗ್ರೇಟ್ ಅವತ್ತಿದ್ದಾನೆ, ಶವಯಾತ್ರೆಯಲ್ಲಿ ಪೆಟ್ಟಿಗೆಯಲ್ಲಿ 2 ಸೈಡ್ ಒಟ್ಟೆ ಇದೆಯಂತೆ. ಯಾಕಂದ್ರೆ 2 ಕೈಯನ್ನು ಹೊರಗಾಗಿ ನನ್ನ ಶವಯಾತ್ರೆ ಮಾಡಿ ತಗೊಂಡು ಹೋಗ್ಲಿಕ್ಕೆ ಏನಿಲ್ಲ ಅಂತ. ಮತ್ತೆ ನಿಮ್ಗೆಲ್ಲ ದೇವ್ರು ಒಳ್ಳೇದು ಮಾಡಿದೆ. ಇಲ್ಲ, ನಾನು ಪರ್ಸನಲ್ ಕೆಲಸಕ್ಕೆ ಬರುದು, ಅರ್ಧ ಕೆಲಸಕ್ಕೆ ಬರುದು, ಯಾರದೋ ಒಂದು ಉದ್ಯೋಗಕ್ಕೋಸ್ಕರ ಸೀಟಿಗೋಸ್ಕರ ಬರುದು, ಯಾರದ್ದೋ ಕೆಲಸ, ನನ್ನದಲ್ಲ, ನನ್ನ ಕ್ಷೇತ್ರದ್ದು ಪೂರ ಅಲ್ಲ. ಅದರಲ್ಲಿ ಬೈಂದೂರು ಕ್ಷೇತ್ರದ್ದು ಉಂಟು, ಪುತ್ತೂರಿದ್ದು ಉಂಟು. ಏನೋ ಹೇಳಿದ್ದಾರೆ ಫೋನ್ ನಲ್ಲಿ, ಕೆಲಸ ಮಾಡ್ಲಿಕ್ಕೆ ಆಗ್ತದೆ ನೋಡ್ತೇನೆ ಅಷ್ಟೇ. ನೋಡಿ, ಬೆಂಬಲ ಕೊಟ್ಟ ಜನರಿಗೆ ಬೆಂಗಳೂರಿನಲ್ಲಿ ಯಾರೋ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದಾಗ ಈ ಮಿನಿಸ್ಟ್ರಿಗೋಸ್ಕರ ಪ್ರತಿಭಟನೆ ಮಾಡುವುದು ಧರ್ಮ ಅಲ್ಲ ಅಂತ ನಿನ್ನೆ ಹೇಳಿ. ನಾವು ಪ್ರತಿಭಟನೆಗಳೆಲ್ಲ ಮಾಡಬೇಕು, ಸಮಾಜದ ಒಳಿತಿಗಾಗಿ. ಸರ್ಕಾರ ಸರಿಯಾಗಿ ಆಡಳಿತ ಮಾಡಿಸಿದಾಗ ಪ್ರತಿಭಟನೆ ಮಾಡಬೇಕು. ಮಿನಿಸ್ಟ್ರಿಗೋಸ್ಕರ ಪ್ರತಿಭಟನೆ ಮಾಡುವುದು ಅದೊಂದು ಗೌರವ ಲಕ್ಷಣ ಅಲ್ಲ ಅಂತ